ಮೊಟ್ಟೆ ಬೇಯಿಸ್ಬೇಕು ಅಂತಂದರೆ ಒಂಚೂರು ಒಡೆಯದ ಹಾಗೆ ಮೊಟ್ಟೆ ಬೇಯಿಸ್ಬೇಕಾ, ಹಾಗೆಯೇ ಸಿಪ್ಪೆ ಸುಳಿಬೇಕಾದ್ರೆ ಕೂಡ ಒಂಚೂರು ಮೊಟ್ಟೆ ಹಾಳಾಗದಾಗೆ ಸೂಪರಾಗಿ ಪರ್ಫೆಕ್ಟಾಗಿ ಈರುಳ್ಳಿ ಸಿಪ್ಪೆ ಸುಳಿದಷ್ಟೇ ಸುಲಭವಾಗಿ ಸಿಪ್ಪೆ ಸುಳಿಬೇಕಾ. ಹಾಗಾದರೆ ನಾನು ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಪರ್ಫೆಕ್ಟಾಗಿ ಮೊಟ್ಟೆ ಬೇಯಿಸುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ನೀವು ಮಾತ್ರ ನೋಡೋದಲ್ಲ, ಈ ವಿಡಿಯೋನ ಬೇರೆಯವರಿಗೂ ಶೇರ್ ಮಾಡಿ. ನೀವೇನಾದರೂ ಮೊಟ್ಟೆಯನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದಿದ್ರೆ ಡೈರೆಕ್ಟಾಗಿ ಫ್ರಿಜ್ಜಿಂದ ಮೊಟ್ಟೆನ ತೆಗೆದು ನಾವು ಬೇಯಿಸೋದಲ್ಲ. ಮೊದಲಿಗೆ ನಾವು ರೂಮ್ ಟೆಂಪ್ರೇಚರಲ್ಲಿ ಮೊಟ್ಟೆಯನ್ನು ತೆಗೆದಿಟ್ಟು ಸ್ವಲ್ಪ ಟೈಮ್ ಬಿಡಬೇಕು. ಅದಾದ ನಂತರ ಒಂದು ಪಾತ್ರೆಗೆ ಬೇಯಿಸ್ಕೊಳ್ಳುವಂಥ ಮೊಟ್ಟೆನ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್. ನೀವು 2-3 ಸರಿ ನೀಟಾಗಿ ಮೊಟ್ಟೆನ ನಾರ್ಮಲ್ ಟೆಂಪ್ರೇಚರ್ ಇರುವಂಥ ನೀರಲ್ಲಿ ತೊಳ್ಕೊಂಡಾಗ ಮೊಟ್ಟೆ ಕ್ಲೀನ್ ಆಗೋದಲ್ಲದೆ ಅದು ತುಂಬ ಅಂದರೆ ಕೋಲ್ಡ್ ಆಗಿರುತ್ತಲ್ವ ಫ್ರಿಜ್ಜಲ್ಲಿ ಇಟ್ಟಿದ್ದಾಗ ಆ ಟೆಂಪ್ರೇಚರ್ ಬ್ಯಾಲೆನ್ಸ್ ಆಗುತ್ತೆ. ನೀವು ತುಂಬ ಕೋಲ್ಡ್ ಆಗಿರುವಂಥ ಮೊಟ್ಟೆಯನ್ನು ಬೇಯಿಸಿದರೆ ಮೊಟ್ಟೆ ಒಡೆದೋಗುತ್ತೆ. ಅದಾದ ನಂತರ ಇವಾಗ ಒಂದು ದಪ್ಪ ತಳದ ಅಗಲ ಪಾತ್ರೆನ ತಗೊಂಡು ಮೊಟ್ಟೆನ ಹಾಕ್ಕೊಳ್ಳಿ. ಅದಾದ ನಂತರ ಅದಕ್ಕೆ ನಾವು ತಣ್ಣೀರನ್ನು ಹಾಕೋಬೇಕು. ನೀರನ್ನು ಅಂದರೆ ಬೇಯಿಸ್ಕೊಳ್ಳೋದಕ್ಕೆ ಇದಕ್ಕೊಂದು ಸ್ವಲ್ಪ ನೀವು ಉಪ್ಪನ್ನು ಹಾಕ್ಕೊಂಡು ಕಮ್ಮಿ ಉರಿ ಇಟ್ಕೊಂಡು ಬೇಯಿಸಬೇಕು. ಫಸ್ಟ್ ಯಾವಾಗಲೂ ಮೊಟ್ಟೆ ಬೇಯಿಸುವಾಗ ಉರಿ ಜಾಸ್ತಿ ಇಡಬೇಡಿ ನೋಡಿ. ಫಸ್ಟ್ ಕಮ್ಮಿ ಉರಿ ಇಟ್ಕೊಂಡೆ ನೀವೊಂದು 3-4 ನಿಮಿಷ ಬೇಯಿಸಬೇಕು. ಯಾಕಂತಂದರೆ ಒಂದೇ ಸರಿ ಉರಿಯನ್ನು ನೀವು ಜಾಸ್ತಿ ಇಟ್ಟಿರಂತಂದರೆ ಏನಾಗುತ್ತೆ ಅಂತಂದರೆ ನೀರು ಕುದಿಯುವಾಗ ಮೊಟ್ಟೆ ಸೆಲ್ ತುಂಬ ಡೆಲಿಕೇಟ್ ಇರುತ್ತೆ. ಅದು ಅಂದರೆ ಈ ಥರ ತೇಲಾಡಿ ಏನಾಗುತ್ತೆ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಫಸ್ಟ್ ಕಮ್ಮಿ ಉರಿ ಇಟ್ಕೊಂಡು ಮೊಟ್ಟೆ ಸ್ವಲ್ಪ ಬೆಂದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಉರಿಯನ್ನು ಜಾಸ್ತಿ ಮಾಡ್ಕೋಬೇಕು. ಉರಿಯನ್ನು ಜಾಸ್ತಿ ಮಾಡಿ ಒಂದು 3-4 ನಿಮಿಷ ಬೇಯಿಸಬೇಕು. ಟೋಟಲಾಗಿ ನಿಮಗೆ ಹಾರ್ಡ್ ಬಾಯ್ಲ್ಡ್ ಎಗ್ ಬೇಕು ಅಂತಂದರೆ ಒಂದು 8-10 ನಿಮಿಷ, ಹಾಗೆಯೇ ನಿಮಗೆ ಮೀಡಿಯಮ್ ಅಲ್ಲಿ ಮೊಟ್ಟೆ ಬೆಂದಿರಬೇಕು ಅಂತಂದರೆ ಒಂದು 6 ನಿಮಿಷ ಮೊಟ್ಟೆನ ನೀವು ಬೇಯಿಸಬೇಕು. ಅದಾದ ನಂತರ ಸ್ಟವ್ ಬಂದ್ ಮಾಡಿ ಈ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಮೊಟ್ಟೆನ ಬಿಟ್ಬಿಟ್ಟು ಅದಾದ ನಂತರ ಒಂದು 2 ನಿಮಿಷ ಬಿಟ್ಟು ಆ ಬಿಸಿ ನೀರನ್ನು ತೆಗೆದುಬಿಟ್ಟು ಐಸ್ ಇರುವಂಥ ನೀರನ್ನು ತಣ್ಣೀರನ್ನು ತುಂಬಾ ತಣ್ಣೀರನ್ನು ಹಾಕಬೇಕು. ಐಸ್ ಇಲ್ಲದಿದ್ದರೂ ಪರವಾಗಿಲ್ಲ, ಥಂಡಿಯಾಗಿರುವಂಥ ನೀರನ್ನು ಹಾಕಿಬಿಟ್ಟು 1-2 ನಿಮಿಷ ಬಿಟ್ಬಿಟ್ರೆ ನಿಮಗೆ ಸಿಪ್ಪೆ ಸುಳಿಲಿಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ಹಾಗೆಯೇ ನೀವು ಮೊಟ್ಟೆ ಬೇಯಿಸುವಾಗ ಉಪ್ಪು ಹಾಕ್ತಿರಲ್ವ, ಉಪ್ಪು ಅಥವಾ ವೆನಿಗರ್ ಬೇಕಾದರೂ ಸ್ವಲ್ಪ ಹಾಕೋಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಮೊಟ್ಟೆ ಕ್ಲೀನಾಗಿ ಬೇಗ ಬೇಯುತ್ತೆ ಮತ್ತು ಸಿಪ್ಪೆ ಸುಳಿಯುವಾಗ ತುಂಬಾ ಬೇಗ ನೀಟಾಗಿ ಈಸಿಯಾಗಿ ಸಿಪ್ಪೆ ಸುಳಿಯೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸ್ಟೆಪ್ಸ್ ಇಷ್ಟೇ, ತುಂಬ ಸಿಂಪಲಾಗಿ ಯಾವ ಥರ ಪರ್ಫೆಕ್ಟಾಗಿ ಒಂದು ಚೂರು ಒಡೆಯದ ಹಾಗೆ ಮೊಟ್ಟೆನ ಬೇಯಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಫ್ರಿಜ್ಜಿಂದ ತೆಗೆದ ಕೂಡಲೇ ಮೊಟ್ಟೆನ ಬೇಯಿಸಬಾರ್ದು. ಸ್ವಲ್ಪ ಒಂದು 5-10 ನಿಮಿಷ ರೂಮ್ ಟೆಂಪ್ರೇಚರ್ಗೆ ಬಿಡಬೇಕು. ಉಪ್ಪು ಹಾಕಿ ಒಂಚೂರು ಮೊಟ್ಟೆನ ತೊಳ್ಕೋಬೇಕು. ಅದಾದ ನಂತರ ಪಾತ್ರೆಯಲ್ಲಿ ನೀವು ಮೊಟ್ಟೆ ಬೇಯಿಸ್ಲಿಕ್ಕೆ ಇಡುವಾಗ ಕೂಡ ಅಷ್ಟೇ ಫಸ್ಟ್ ಕಮ್ಮಿ ಉರಿ ಇಟ್ಕೊಂಡು ಒಂದು 3-4 ನಿಮಿಷ ಬೇಯಿಸಿ, ಅದಾದ ನಂತರ ಜಾಸ್ತಿ ಉರಿ ಇಟ್ಕೊಂಡು ಒಂದು 3-4 ನಿಮಿಷ ಬೇಯಿಸಿ ಕೊನೆಗೆ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಮೊಟ್ಟೆಯನ್ನು ಬಿಟ್ಟು ಕೊನೆಗೆ ತಣ್ಣೀರಾಕಿ ಸ್ವಲ್ಪ ಹೊತ್ತು ಇಟ್ಟು ಅದಾದ ನಂತರ ಸಿಪ್ಪೆನ ತೆಗೆದ್ರೆ ಪರ್ಫೆಕ್ಟಾಗಿ ಮೊಟ್ಟೆನ ಬೇಯಿಸ್ಬೋದು. ಸೂಪರಾಗಿರುವಂತಹ ಮೊಟ್ಟೆನ ನೀವು ಬೇಯಿಸ್ಕೊಂಡು ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಿಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.